ಕಾಸರಗೋಡು ಕುಡ್ಲ ಸಂಚಾರ ವ್ಯಾವಹಾರಿಕವಾದ ದಿಂಜ ಅಗತ್ಯ ಸಂಬಂಧ ಒಪ್ಪುನ ಪ್ರದೇಶ. ವಿದ್ಯಾರ್ಥಿಗಳು ಸರಕಾರಿ ಅರೆ ಸರಕಾರಿ ವೈದ್ಯರು ಇಂಚ ದಿಂಜ ಜನ ತಂಕ್ಲನ ಬೇಲೆಗು ಅಂಚಿಡ್ದು ಇಡೆಗು ಮುಲ್ಪಡ್ದು ಅಡೆಗು ಪ್ರತಿನಿತ್ಯ ಓಡಾಟ ಮಲ್ಪನಕ್ಲೆಗು ಇತ್ತೆ ಲಾಕ್ಡೌನ್ ಹಿನ್ನೆಲೆಡು ಮಲ್ಲ ಸಮಸ್ಯೆ ಆತಂಡು. ರಾಜ್ಯ ಕಾರ್ಯದರ್ಶಿ ಶ್ರೀ ವಿಜಯ್ ಭಾಸ್ಕರ್ ರೆಡ್ಡ ಈ ಬಗೆಟ್ ಪಾತೆರ್ದು ರಡ್ಡು ಜಿಲ್ಲೆದ ಜಿಲ್ಲಾಧಿಕಾರಿಗಳ ಪಾತೆರ್ದು ಈ ಸಮಸ್ಯೆ ಪರಿಹಾರಗೂ ಸೂಕ್ತ ವ್ಯವಸ್ಥೆ ಮಲ್ಪುವ. ಇಂದು ಅಂಗಾರ ಬಯ್ಯದ ಉಲೈ ಇನ್ನಿತ ಬಗೆಟ್ ಸೂಕ್ತ ವ್ಯವಸ್ಥೆ ಆಪಣು ಪಂಡದ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಕೋಟ ಶ್ರೀನಿವಾಸ್ ಪೂಜಾರ್ಲು ಕರ್ನಾಟಕ ಕೇರಳ ಗಡಿ ಪ್ರದೇಶದ ಜನಕ್ಲಿನ ಸಮಸ್ಯೆ ಪರಿಹಾರದ ಬಗ್ಗೆ ತಿಳಿಪಾಯಿರು. ಕಾಸರಗೋಡು ಮತ್ತು ಮಂಗಳೂರು ಭಾವನಾತ್ಮಕವಾದಂಥ ಸಂಬಂಧಗಳು ಮತ್ತು ವ್ಯವಹಾರಿಕವಾಗಿ ಸಂಬಂಧ ಹೊಂದಿರುವಂಥ ಒಂದು ಪ್ರದೇಶಗಳು ಕಾಸರಗೋಡು ಮತ್ತು ಮಂಗಳೂರು. ಅಲ್ಲಿರುವಂಥ ವಿದ್ಯಾರ್ಥಿಗಳು, ಅಲ್ಲಿರುವಂಥ ಸರ್ಕಾರಿ ನೌಕರರು, ಅರೆ ಸರ್ಕಾರಿ ನೌಕರರು, ವೈದ್ಯಾಧಿಕಾರಿಗಳು ಇಲ್ಲಿ ಬರುವುದು ಮತ್ತು ಇಲ್ಲಿರುವವರು ಅಲ್ಲಿ ಹೋಗುವುದು ರೂಢಿ. ಲಾಕ್ಡೌನ್ ಹಿನ್ನೆಲೆ ಆಗಿರುವಂಥ ಸಮಸ್ಯೆ ಹಿನ್ನೆಲೆಯಲ್ಲಿ ನಾನು ರಾಜ್ಯದ ಮುಖ್ಯ ಕಾರ್ಯದರ್ಶಿ ವಿಜಯ ಭಾಸ್ಕರ್ ಅವರಿಗೆ ನಿನ್ನೆ ಕೂಡ ಮಾತಾಡಿದ್ದೆ ಮತ್ತು ಇವತ್ತು ಮಾತಾಡಿ ಎರಡೂ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅಲ್ಲಿರುವ ಕಾಸರಗೋಡಿಂದ ಮಂಗಳೂರಿಗೆ ಬರುವವರಿಗೆ, ಮಂಗಳೂರಿಂದ ಕಾಸರಗೋಡಿಗೆ ಬರುವವರಿಗೆ ಇರುವಂಥ ಪಾಸ್ಗಳನ್ನು, ಅವರಿಗಿರುವಂಥ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಪಾಸ್ಗಳಿದ್ರೆ ಅದನ್ನು ಮಾನ್ಯತೆ ಮಾಡಬೇಕು ಅಥವಾ ಹೊಸ ಪಾಸನ್ನು ಅವರಿಗೆ ಕೊಡುವಂಥ ವ್ಯವಸ್ಥೆಗಳು ಮಾಡಬೇಕು ಅನ್ನುವಂಥ ಸಲಹೆ ನೀಡಿದ್ದೆ. ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಒಪ್ಪಿಕೊಂಡು ಎರಡೂ ಜಿಲ್ಲಾಧಿಕಾರಿಗಳು ಕರೆದು ಇವತ್ತು ಮಾತಾಡಿ ಇವತ್ತು ಸಂಜೆಯೊಳಗೆ ಸಮಸ್ಯೆಯನ್ನು ಪರಿಹಾರ ಮಾಡ್ತೇನೆ ಅಂತ ಹೇಳಿದ್ದಾರೆ. ನನಗೆ ವಿಶ್ವಾಸ ಇದೆ ಈ ಸಮಸ್ಯೆಗಳು ಇವತ್ತು ಪರಿಹಾರ ಆಗುತ್ತೆ. ಅಂಚನೆ ಮಹಾರಾಷ್ಟ್ರದ ಬರ್ಪುನಕ್ಲು ಸೇವಾ ಸಿಂಧು ಆ್ಯಪ್ಡ್ ಆನ್ಲೈನ್ ಅರ್ಜಿ ಸಲ್ಲಿಸಾದು ಪಾಲ್ಪಡೆ ಹೊಡಿತಂಡು. ಆಂಡ ನನ್ನ ಆನ್ಲೈನ್ ಅರ್ಜಿ ಸಲ್ಲಿಸಾದು ನೋಂದಣಿ ಮಲ್ತಂಡ ಯಾರು ಇಂದಕ್ಕೆ ರಡ್ಡು ಜಿಲ್ಲಾಧಿಕಾರಿಲ್ಲ ಒಪ್ಪಿಗೆ ಸೂಚಿಸಾದಿರು. ಸೇವಾ ಸಿಂಧು ಆ್ಯಪ್ಡ್ ನೋಂದಣಿ ಮಲ್ತಿನಕ್ಲು ತಂಕ್ಲಿನ ವಾಹನಡು ಬರೋಲಿ ಆಂಡ ಕ್ವಾರಂಟೈನ್ ಮಾತ್ರ ಕಡ್ಡಾಯ. 7 ದಿನ ಕ್ವಾರಂಟೈನ್ ಕುಲ್ಲುದು ಕೋವಿಡ್ ಪರೀಕ್ಷೆ ಮಲ್ಪಾದು ಅವಿರ್ದು ಬೊಕ್ಕನೆ ಇಲ್ಲಡೆ ಪಯರೆ ಬುಡ್ಪ ಪಂಡದು ಕೋಟ ಶ್ರೀನಿವಾಸ್ ಪೂಜಾರ್ಲು ತಿಳಿಪಾದಿರು. ಮಹಾರಾಷ್ಟ್ರದಿಂದ ಬರುವವರಿಗೆ ಸೇವಾ ಸಿಂಧುವಲ್ಲಿ ಅವ್ರು ಅಪ್ಲೈ ಮಾಡಬೇಕಾಗಿತ್ತು. ಈಗ ರಿಜಿಸ್ಟ್ರೇಷನ್ ಆದರೆ ಸಾಕು ಅಂತೇಳಿ ಎರಡು ಜಿಲ್ಲಾಡಳಿತರು ಒಪ್ಕೊಂಡಿದ್ವಿ. ರಾಜ್ಯದಿಂದ ಅದೇ ರೀತಿ ಸೂಚನೆ ಇದೆ. ಹಾಗಾಗಿ ಯಾರ್ಯಾರು ಸೇವಾ ಸಿಂಧುದಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅವರು ತಮ್ಮದೇ ಆದ ವಾಹನದಲ್ಲಿ ಬಂದರೆ, ಆದರೆ ಮಹಾರಾಷ್ಟ್ರದಲ್ಲಿ ಬಂದವರೆಲ್ಲರಿಗೂ ಕೂಡ ಒಂದು ಕ್ವಾರಂಟೈನ್ ವ್ಯವಸ್ಥೆಗಳು ಮಾಡಲೇಬೇಕಾಗುತ್ತೆ. ಮತ್ತು ಕ್ವಾರಂಟೈನ್ ವ್ಯವಸ್ಥೆ 7 ದಿವಸ ಅಂತಿದ್ದರೂ ಕೂಡ ಅವರಿಗೆ ಕೊರೋನಾ ಟೆಸ್ಟ್ ಮಾಡಿದ ನಂತರವೇ ಬಿಡುವಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಕೆಲವು ಪ್ರಕರಣಗಳಲ್ಲಿ 14 ದಿವಸ ಆಗಿದೆ, ಆದರೆ ಟೆಸ್ಟಿಂಗ್ ರಿಪೋರ್ಟ್ಗಳು ತಡ ಆಗಿದೆ ಮತ್ತು 2ನೇ ಸತಿ ಟೆಸ್ಟ್ ಮಾಡಲಿಕ್ಕೆ ಹೋಗಿದೆ. ಅಂಥ ಪ್ರಕರಣಗಳಲ್ಲಿ 14 ದಿವಸ ಆದಾಗ ಒಂದಿಷ್ಟು ಅವರು ಒತ್ತಡ ಆಗಿದ್ದಾಗ ಕೆಲವು ಕಡೆ ಒಂದೆರಡು ಕಡೆ ಬಿಟ್ಟಿದ್ದಾರೆ. ಅದರಲ್ಲಿ ಬೋಳಿಯಾರ್ ಒಂದು. ಆ ಬೋಳಿಯಾರಲ್ಲಿ ಬಂದ ಪ್ರಕರಣಕ್ಕೆ ಬೇಕಾದಂಥ ಕ್ರಮವನ್ನು ಸೀಲ್ಡೌನ್ ಮಾಡಿದಂತೆ ಎಲ್ಲ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ 7 ದಿವಸ ಅಂತ ಮಾರ್ಗಸೂಚಿ ಇದ್ದರೂ ಕೂಡ ಟೆಸ್ಟ್ ಮಾಡಿಯೇ ಬಿಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಜೂನ್ 8 ತಾರೀಕರದು ದೇವಸ್ಥಾನದ ಬಾಗಿಲ್ ದೆಪ್ಪರೆ ಸೂಚನೆ ಉಂಟು. ಆಂಡ ಈ ಸಂದರ್ಭದ ಕೇಂದ್ರದ ಮಾರ್ಗಸೂಚಿ ಪ್ರಕಾರ ಸಾಮಾಜಿಕ ಅಂತರ, ಸ್ವಚ್ಛತೆ, ಸ್ಯಾನಿಟೈಸರ್ದ ವ್ಯವಸ್ಥೆಲು ಮಾತ ಅಗತ್ಯವಾದ ಉಪ್ಪೊಡು ಪಂಡದು ಕೋಟ ಶ್ರೀನಿವಾಸ್ ಪೂಜಾರ್ಲು ದೇವಸ್ಥಾನದ ಪ್ರವೇಶ ಅವಕಾಶದ ಬಗೆಟು ಪೊಲಕ್ ಕೊರೆಯರು. ದೇವಸ್ಥಾನಗಳನ್ನು ತೆರಿಬೇಕು ಅನ್ನುವಂಥ ಸೂಚನೆ ಇದೆ. ಅದಕ್ಕೆ ಬೇಕಾಗಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವುದು, ಶುಚಿತ್ವ ಕಡೆ ಗಮನ ಕೊಡುವಂಥದ್ದು ಸೇರಿದಂತೆ ಪೂಜಾ ಪ್ರಕ್ರಿಯೆಗಳು ಹೇಗಿರಬೇಕು, ಗರ್ಭಗುಡಿಗೆ ಅರ್ಚಕರು ಮಾತ್ರ ಸೀಮಿತ ಆಗಿರಬೇಕು, ಇನ್ನೂ ಕೆಲವು ವಿಚಾರಗಳನ್ನು ಇಟ್ಕೊಂಡು ಒಂದು ಮಾರ್ಗಸೂಚಿಯನ್ನು ಮಾಡ್ತಾ ಇದ್ದೇವೆ. ಇವತ್ತು ನಾಳೆ ಹೊರಡಿಸ್ತೇವೆ. ಒಟ್ಟಾರೆ ಯಾವುದೇ ಗೊಂದಲ ಇಲ್ಲದೆ ನಮ್ಮ ದೇವಸ್ಥಾನ ಭಾವಕ ಭಕ್ತರಿಗೆ ಮುಕ್ತವಾಗ್ತದೆ ಅನ್ನುವಂಥ ಆಶೆ ಇದೆ ನಮಗೆ.